ಮರುಗುಂತೆಯ ಶ್ರೀ ಚಿತ್ತಾರಿಯ ಶ್ರೀ ಮಹಾಗಣಪತಿ ದೇವಸ್ಥಾನದಲ್ಲಿ 47 ದಿನಗಳಿಂದ ಪೂಜಾ ಕಾರ್ಯಕ್ರಮ ನಡೆಯಿತು. ಕೊನೆಯ ದಿನ ಅಷ್ಟಬಂಧ ದೃಢ ಸಂಪ್ರೋಕ್ಷಣಾ ಕಾರ್ಯಕ್ರಮವು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನೆರವೇರಿತು. ಮರುಗುಂತಿ ಗ್ರಾಮದ ಚಿತ್ತಾರಿಯಲ್ಲಿ ಸುಮಾರು 300 ವರ್ಷಗಳಿಂದ ನೆಲೆಯಾಗಿ ಮನೆ ಮಾತಾಗಿರುವ ಶ್ರೀ ಮಹಾಗಣಪತಿ ದೇವಸ್ಥಾನವು ಕಾರ್ಣಿಕ ದೇವಾಲಯವೆಂದೇ ಪ್ರಸಿದ್ಧಿಯನ್ನ ಪಡೆದಿದೆ. ಶ್ರೀ ಮಹಾಗಣಪತಿಯು ಊರಿನ ಜನರ ಇಷ್ಟಾರ್ಥಗಳನ್ನು ಈಡೇರಿಸುವ ದೇವರು ಎಂದು ಪ್ರತೀತಿ ಕೂಡ ಇದೆ. ಚಿತ್ತಾರಿಯ ಶ್ರೀ ಮಹಾಗಣಪತಿ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಪೂಜೆ ನಡೆಯುತ್ತದೆ. ಶ್ರಾವಣ ಮಾಸದಲ್ಲಿ ದಿನನಿತ್ಯ ಹೂವಿನ ಪೂಜೆ ನಡೆಯುತ್ತಾ ಬಂದಿದೆ. ಗಣೇಶ ಚತುರ್ಥಿಯ ದಿನದಂದು ವಿಶೇಷ ಪೂಜೆ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ವರ್ಷಂಪ್ರತಿ ನಡೆಯುತ್ತಿದೆ. ಶ್ರೀ ಮಹಾಗಣಪತಿ ಸನ್ನಿಧಿ ಚಿತ್ತಾರಿಯಲ್ಲಿ 47 ದಿನಗಳಿಂದ ಪೂಜೆ ಕಾರ್ಯಕ್ರಮ ನಡೆದು ಕೊನೆಯ ದಿನ ಅಷ್ಟಬಂಧ ದೃಢ ಸಂಪ್ರೋಕ್ಷಣಾ ಕಾರ್ಯಕ್ರಮವೂ ನಡೆಯಿತು. ಜಯರಾಮ ಅಡಿಗ ತಂತ್ರಿಗಳ ಮಾರ್ಗದರ್ಶನದಲ್ಲಿ ನಾಗೇಂದ್ರ ಭಟ್ ಪ್ರಧಾನ ಅರ್ಚಕತ್ವದಲ್ಲಿ ಕೊನೆಯ ಅಷ್ಟಬಂಧ ಸಂಪ್ರೋಕ್ಷಣಾ ಪೂಜಾ ಕಾರ್ಯಕ್ರಮ ನೆರವೇರಿತು. ಈ ಧಾರ್ಮಿಕ ಪೂಜಾ ಕಾರ್ಯಕ್ರಮದಲ್ಲಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ, ಸುಕುಮಾರ್ ಶೆಟ್ಟಿ, ಗೋಪಾಲ್ ಪೂಜಾರಿ, ಬಾಬು ಗೋವಿಂದ ಪೂಜಾರಿ, ಅಶೋಕ್ ಆಚಾರಿ ಮರವಂತಿ, ಗುರ್ಮೆ ಸುರೇಶ್ ಶೆಟ್ಟಿ, ಜಯಶೀಲ ಶೆಟ್ಟಿ ಕಾಲ್ತೋಡು, ಸತೀಶ್ ಪೂಜಾರಿ ಮರವಂತಿ, ಮಹೇಂದ್ರ ಪೂಜಾರಿ, ಸುರೇಶ್ ಶೆಟ್ಟಿ ಉಪ್ಪುಂದ, ಸತೀಶ್ ಕೊಟ್ಟಾರಿ ನಾಯಕನಕಟ್ಟೆ, ರಮೇಶ್ ಕೊಟ್ಟಾರಿ ಉಡುಪಿ, ಜನಾರ್ದನ ಮಾಸ್ತರ್ ಮರವಂತಿ, ಸುರೇಂದ್ರ ಶೆಟ್ಟಿ ಸಹನಾ ಕನ್ವೆನ್ಷನ್ ಹಾಲ್ ಕುಂದಾಪುರ, ಸಿ ಆನಂದ್ ಕುಂದರ್ಕೋಟ, ಕುಶಾಲ್ ಶೆಟ್ಟಿ ನಗು ಪ್ಯಾಲೇಸ್ ಕುಂದಾಪುರ, ಜಗದೀಶ್ ಕುದ್ರಕೋಟ್, ನಾರಾಯಣ್ ಪೂಜಾರಿ ಮುಂಬೈ, ರಘು ಕೊಟ್ಟಾರಿ ನಾಯಕನಕಟ್ಟೆ ಹಾಗೂ ಧರ್ಮಮತ ಭೇದ ಮರೆತು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಯುವ ಉದ್ಯಮಿಗಳಾದ ಇಕ್ಬಾಲ್ ಖತರ್, ಅಬ್ದುಲ್ ಸತ್ತಾರ್ ಮಾಲಕರು, ಗ್ರೇಸ್ ಹಾಲ್ ಮತ್ತು ಮನ್ಸೂರ್ ಇಬ್ರಾಹಿಂ ಅವರನ್ನ ಆಡಳಿತ ಮಂಡಳಿಯ ವತಿಯಿಂದ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷರಾದ ಭಾಸ್ಕರ್ ಶೆಟ್ಟಿ, ಅಧ್ಯಕ್ಷರಾದ ಪ್ರಭಾಕರ್ ಶೆಟ್ಟಿ, ಕಾರ್ಯದರ್ಶಿ ರಘುರಾಮ್ ಶೆಟ್ಟಿ, ಉಪಾಧ್ಯಕ್ಷರಾದ ಆನಂದ್ ಶೆಟ್ಟಿ, ಸೀತಾರಾಮ್ ಶೆಟ್ಟಿ, ಕೃಷ್ಣಪ್ಪ ಶೆಟ್ಟಿ, ಜಗನ್ನಾಥ್ ಶೆಟ್ಟಿ, ಡಾ ರತ್ನಾಕರ್ ಹೆಬ್ಬಾರ್, ಜಗದೀಶ್ ಪೂಜಾರಿ ಹಕ್ಕಾಡಿ, ಮರವಂತಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರುಕ್ಮಿಣಿ ಹಾಗೂ ಊರಿನ ಸಮಸ್ತ ಭಕ್ತಾದಿಗಳು ಉಪಸ್ಥಿತರಿದ್ದರು. ರವಿರಾಜ್, ವಿ4 ನ್ಯೂಸ್, ಪೈಂತೂರು.